ಶಾಸ್ತ್ರೀಯ ಗಾಯಕಿ ವಿಭಾ ಶ್ರೀನಿವಾಸ್ ನಾಯ್ಕ್ ಹಾಡಿರುವ ಭಕ್ತಿಗೀತೆಗಳ ಧ್ವನಿ ಸುರುಳಿಯನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಲಾ ಸಾಧನ ಸಂಗೀತ ಶಾಲೆ ನಿರ್ದೇಶಕಿ ಶ್ರೀಮತಿ ವಿಭಾ ಎಸ್ ನಾಯ್ಕ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜಿ, ಗ್ರಾಮೀಣ ಕಾರ್ಯದರ್ಶಿ ಭುವನೇಶ್ವರ ಗೇರುಕಟ್ಟೆ, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಶ್ರಿಫ್ ಆಲಿಕುನ್ನಿ, ಪ್ರಧಾನ ಕಾರ್ಯದರ್ಶಿ ಮನೋಹರ್ ಬಾಳಂಜ, ಖಚಾಂಚಿ ಚೈತ್ರೇಶ್, ಧ್ವನಿ ಸುರುಳಿ ಸಂಕಲನಕಾರ ವೆಂಕಟೇಶ್ ಇಂದಾಜಿ, ಭಕ್ತಿ ಸಂಜೀವಿನಿ ನಿರ್ದೇಶಕ ಗುರುಪ್ರಸಾದ್ ಅತ್ತಾವರ್, ಟಿವಿ ನಿರೂಪಕಿ ಅನುಷಾ ಎನ್ ಭಟ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.